ನಾಳೆ ಸಂಜೆ ಅಂದರೆ 6ನೇ ತಾರೀಕು ಸಂಜೆ 6 ಗಂಟೆಯಿಂದ ಕುಂದಾಪುರ ತಾಲೂಕಿನ ನಾಡ ಗುಡ್ಡೆ ಅಂಗಡಿಯಲ್ಲಿ ಯಕ್ಷ ಸಂಭ್ರಮ ಮೇಳೈಸಲಿದೆ. ಹಿಂದೆಂದೂ ಕಂಡು ಕೇಳರಿಯದ ಅದ್ದೂರಿ ಯಕ್ಷಗಾನಕ್ಕೆ ಜಾರುಬಂಡೆ ಮೈದಾನ ಸಾಕ್ಷಿಯಾಗಲಿದೆ. ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದ ಪಾವಂಜೆ ಮೇಳದ ಈ ಸಾಲಿನ ತಿರುಗಾಟದ ಮೊಟ್ಟ ಮೊದಲ ಯಕ್ಷ ಹಬ್ಬ ನಾಡಾದಲ್ಲಿ ನಡೆಯಲಿದೆ. ಪಾವಂಜೆ ಮೇಳದ ಭವ್ಯ ರಂಗಮಂಟಪದಲ್ಲಿ ಆದಿಮಾಯೆಯ ಅಮರ ಚರಿತೆಯನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಯಕ್ಷಲೋಕದಲ್ಲಿ ಬೆಳ್ಳಾಡಿ ಮಂಜುನಾಥ ಪೂಜಾರಿ ಅವರ ಸಾರಥ್ಯದ ಟೀಮ್ ದ್ಯುಮಣಿ ಈ ಹಿಂದೆ ಹಲವು ದಾಖಲೆಗಳನ್ನು ಸೃಷ್ಟಿಸಿದೆ. ವಿಶಿಷ್ಟ ಯಕ್ಷಗಾನ ಆಯೋಜನೆಗೆ ಮತ್ತೊಂದು ಹೆಸರೇ ಬೆಳ್ಳಾಡಿ ಮಂಜುನಾಥ ಪೂಜಾರಿ. ನೈಜ ಆನೆಯನ್ನ ಯಕ್ಷಗಾನದಲ್ಲಿ ತೋರಿಸಿ ಅಮರಾವತಿಯಲ್ಲಿ ಅಮರ ಚರಿತೆಯನ್ನ ಸೃಷ್ಟಿಸಿದರು. ಮಹಾನಗರದಲ್ಲಿ ಮಹಾಕಾಳಿ, ಮಹಿಷಾಸುರ ಮತ್ತು ಮಹಾಮಾಯೆಯ ದರ್ಶನವನ್ನ ಕೂಡ ಇತ್ತೀಚೆಗೆ ಮಾಡಿಸಿದ್ರು. ಅದ್ಭುತ ಕಲಾವಿದರ ಯಕ್ಷ ಕಾದಾಟಕ್ಕೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ನಡುಗಿತ್ತು. ಇದೀಗ ನಾಡಾದಲ್ಲಿ ಪಾವಂಜೆ ಮೇಳದ ಮೂಲಕ ಹೊಸ ಚರಿತ್ರೆ ಬರೆಯಲು ಹೊರಟಿದ್ದಾರೆ. ಅಂದಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಕೂಡ ಇರಲಿದೆ. ನಾಡ ಯಕ್ಷ ಹಬ್ಬಕ್ಕೆ ನಾಡ ಹಬ್ಬ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಗಣ್ಯರು ಕೂಡ ಬರಲಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಕೃಷ್ಣಮೂರ್ತಿ ಮಂಜರು, ಶ್ರೀ ಸುಬ್ರಹ್ಮಣ್ಯ ದಾರೇಶ್ವರ ಅವರು, ಶ್ರೀ ಮನು ಹಂದಾಡಿಯವರು, ಶ್ರೀ ಸುರೇಂದ್ರ ಮೊಗವೀರರು, ಶ್ರೀ ನಾಗರಾಜ ಪಾಣ ಬರಲಿದ್ದಾರೆ. ಇವರೆಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಆದರದಿಂದ ಗೌರವಿಸುವ ಕಾರ್ಯಕ್ರಮ ಕೂಡ ಇರಲಿದೆ. ಒಂದೆಡೆ ಯಕ್ಷ ವೈಭವ, ಇನ್ನೊಂದೆಡೆ ಸಾಧಕರಿಗೆ ಗೌರವ. ಎರಡೂ ಕಾರ್ಯಕ್ರಮಗಳು ನೆನಪಿನಲ್ಲಿ ಅಚ್ಚಳಿಯದೆ ಉಳಿಯುವ ಕಾರ್ಯಕ್ರಮ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಟೀಮ್ ದ್ಯುಮಣಿ ಪ್ರಸ್ತುತಪಡಿಸುವ ಪಾವಂಜೆ ಮೇಳದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನಕ್ಕೆ ನೀವು ಸಾಕ್ಷಿಯಾಗಿ ನಾಡ ಗುಡ್ಡೆ ಅಂಗಡಿಯ ಜಾರುಬಂಡೆ ಮೈದಾನದಲ್ಲಿ ನಿಮ್ಮ ಉಪಸ್ಥಿತಿ ಇರಲಿ ಎಂದು ಕೇಳಿಕೊಳ್ಳುವ ಕರಾವಳಿ ಕಂದ. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.